ಐರ್ಲೆಂಡ್ನಲ್ಲಿ ಅಡುಗೆ ಚೆಫ್ ಆಗಿರುವ ಕೇರಳ ಮೂಲದ ದಂಪತಿಯ 6ರ ಹುಡುಗಿಯ ಕೂದಲು ಎಳೆದು ಜನಾಂಗೀಯ ಹಲ್ಲೆ ನಡೆಸಿರುವ ಹೇಯ ಘಟನೆ ನಡೆದಿದೆ. ಕೇರಳದ ಕೊಟ್ಟಾಯಂ ಮೂಲದ ಬಾಲಕಿ 6ರ ನಿಯಾ ನವೀನ್ ಜನಾಂಗೀಯ ಹಲ್ಲೆಗೆ ಒಳಗಾದ ಬಾಲಕಿಯಾಗಿದ್ದಾಳೆ. ಐರ್ಲೆಂಡ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಾಂಗೀಯ ಹಲ್ಲೆ ಆಗಾಗ ವರದಿಯಾಗುತ್ತಲೇ ಇದೆ. 10, 12, 14ರ ಪ್ರಾಯದ ಹುಡುಗರ ಗುಂಪು ಬಾಲಕಿಯ ಕೂದಲು ಎಳೆದು ಹೊಡೆದು ಕೊಳಕು, ಭಾರತಕ್ಕೆ ನಡೆ ವಾಪಸ್ಸು ಎಂದು ನಿಂದಿಸಿದ್ದಾರೆ ಎಂದು ವರದಿಯಾಗಿದೆ. ಅವರು ನನ್ನ ಮಗಳು ಮನೆಯ ಹೊರಗಡೆ ಆಟ ಆಡುವಾಗ ಕೂದಲು ತಿರುಚಿದ್ದಾರೆ, ಮುಖಕ್ಕೆ ಗುದ್ದಿದ್ದಾರೆ, ಕುತ್ತಿಗೆಗೆ ತಿವಿದಿದ್ದಾರೆ, ಖಾಸಗಿ ಭಾಗಕ್ಕೆ ಸೈಕಲ್ನಲ್ಲಿ ಡಿಕ್ಕಿ ಹೊಡೆದಿದ್ದಾರೆ ಎಂದು ಹುಡುಗಿಯ ತಾಯಿ ಅನುಪಾ ಅಚ್ಯುತನ್ ಐರಿಷ್ ಮಿರರ್ ಜೊತೆಗೆ ಮಾತನಾಡುತ್ತಾ ಹೇಳಿದ್ದಾರೆ. ನಾನು 2 ದೇಶದ ನಾಗರಿಕಳು, ಐರಿಷಳೆನ್ನಲು ಹೆಮ್ಮೆ ಪಡುವವಳು, ಆದರೆ ಈಗ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಎಂದು ಅವರು ಹೇಳಿದರು. 8 ವರ್ಷಗಳಿಂದ ಇಲ್ಲಿ ಅನುಪಾ ನರ್ಸ್ ಆಗಿದ್ದಾರೆ. ಇತ್ತೀಚೆಗೆ ಐರಿಷ್ ಪೌರತ್ವವನ್ನ ಪಡೆದಿದ್ದಾರೆ. ಆಕೆಯ ಮಕ್ಕಳು ಅಲ್ಲೇ ಹುಟ್ಟಿದ ಅಲ್ಲಿನ ಪೌರರು. 10 ತಿಂಗಳ 2ನೆಯ ಮಗು ಇದೆ. ಚೆಫ್ ಆಗಿರುವ ಗಂಡ ಬಹುತೇಕ ರಾತ್ರಿ ಪಾಳಿ ಕೆಲಸದಲ್ಲಿರುತ್ತಾರೆ. ಹುಡುಗಿ ಹೆದರಿ ಕಂಗಾಲಾಗಿದ್ಲು. ಹೊರಬಂದ ತಾಯಿಗೆ ನೆರೆಮನೆಯವರು ದುರ್ಘಟನೆ ವಿವರಿಸಿದ್ದಾರೆ. ವಿಚಿತ್ರವೆಂದರೆ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಡುಬ್ಲಿನ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಹೇಳಿಕೆ ನೀಡಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.